ಪ್ರತಿಷ್ಠಿತ ಕಂಬಳಗಳಲ್ಲಿ ಒಂದಾದ ಮೂಡುಬಿದ್ರೆ ಕೋಟೆ ಚೆನ್ನಯ್ಯ ಜೋಡುಕರೆ ಕಂಬಳ ನಿನ್ನೆ ಸಂಜೆ ಸಮಾಪನಗೊಂಡಿದ್ದು 221 ಜೋಡಿ ಕೋಣಗಳು ಪಾಲ್ಗೊಂಡು ಆಧುನಿಕ ಕಂಬಳದಲ್ಲಿ ಅತಿ ಹೆಚ್ಚು ಭಾಗವಹಿಸಿದ ಹೊಸ ದಾಖಲೆಯನ್ನ ಸೃಷ್ಟಿಸಿದೆ. ಕೂಟದಲ್ಲಿ ಭಾಗವಹಿಸಿದ ಕೋಣಗಳ ಸಂಖ್ಯೆ 221 ಜೊತೆ, ಕನೆಹಲಗೆ 6 ಜೊತೆ, ಅಡ್ಡಹಲಗೆ 6 ಜೊತೆ, ಹಗ್ಗ ಹಿರಿಯ 21 ಜೊತೆ, ನೇಗಿಲು ಹಿರಿಯ 41 ಜೊತೆ, ಹಗ್ಗ ಕಿರಿಯ 32 ಜೊತೆ, ನೇಗಿಲು ಕಿರಿಯ 115 ಜೊತೆ ಕೋಣಗಳು ಭಾಗವಹಿಸಿದ್ದಾವೆ. ಕನಹಲಗೆ ವಿಭಾಗದಲ್ಲಿ ವಾಮಂಜೂರು ತಿರುಬೈಲುಗುತ್ತು ನವೀನ್ ಚಂದ್ರ ಆಳ್ವರ ಕೋಣಗಳು ವಿಜೇತರಾಗಿದ್ದಾವೆ. ಅಡ್ಡಹಲಗೆ ವಿಭಾಗದಲ್ಲಿ ಪ್ರಥಮ ಕೋಟ ಗಿಳಿಯಾರ್ ಹಂಡಿಕೆರೆ ವಸಂತ ಶೆಟ್ಟಿ ಹಲಗೆಯನ್ನು ಮುಟ್ಟಿದವರು ಭಟ್ಕಳ ಶಂಕರ್. ದ್ವಿತೀಯ ಸ್ಥಾನ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಹಲಗೆಯನ್ನು ಮುಟ್ಟಿದವರು ಸಾವ್ಯ ಗಂಗಯ್ಯ ಪೂಜಾರಿ. ಇನ್ನು ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ ಪದವು ಕರ್ನಾಟಕ ಫ್ಲೇವಿ ಡಿಸೋಜ ಎ ಓಡಿಸಿದವರು ಬಜಗೋಳಿ ಜೋಗಿಬೆಟ್ಟು ನಿಶಾಂತ್ ಶೆಟ್ಟಿ. ದ್ವಿತೀಯ ವಿಚಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಎ ಓಡಿಸಿದವರು ಮಿಜಾರು ಅಶ್ವತ್ಥಪುರ ಶ್ರೀನಿವಾಸ ಗೌಡ್ರು. ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಚೊಕ್ಕಾಡಿ ಕಟಪಾಡಿ ದೈವಿಕ್ ಸಂತೋಷ್ ಶೆಟ್ಟಿ ಎ ಓಡಿಸಿದವರು ಬೈಂದೂರು ವಿಶ್ವನಾಥ ದೇವಾಡಿಗ. ದ್ವಿತೀಯ ಸ್ಥಾನ ಸಿದ್ದಕಟ್ಟೆ ಹುಡುಂಬ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ಟಿ ಓಡಿಸಿದವರು ಹೊಕ್ಕಾಡಿಗೋಳಿ ಹಕ್ಕೇರಿ ಸುರೇಶ್ ಶೆಟ್ಟಿ. ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬೋಳದ ಗುತ್ತು ಜಗದೀಶ್ ಶೆಟ್ಟಿ ಬಿ ಓಡಿಸಿದವರು ಬೈಂದೂರು ವಿಶ್ವನಾಥ ದೇವಾಡಿಗರು. ಇನ್ನು ದ್ವಿತೀಯ ಸ್ಥಾನ ಮಾರ್ಪಳ್ಳಿ ಕಂಬಳಮನೆ ರಾಜೇಶ್ ಶೆಟ್ಟಿಗೆ ಓಡಿಸಿದವರು ಭಟ್ಕಳ ಶಂಕರ್. ನೇಗಿಲು ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಭಟ್ಕಳ ಎಚ್ಎನ್ ನಿವಾಸ ಪಿನ್ನುಪಾಲ್ ಓಡಿಸಿದವರು ಭಟ್ಕಳ ಶಂಕರ್. ದ್ವಿತೀಯ ಸ್ಥಾನ ತೋಡಾರು ಪಂಚಶಕ್ತಿ ಬಾರ್ದಿಲ್ಲ ಶ್ಲೋಕ್ ರಂಜಿತ್ ಪೂಜಾರಿ ಓಡಿಸಿದವರು ಹೊಕ್ಕಾಡಿಗೋಳಿ ಹಕ್ಕೇರಿ ಸುರೇಶ್ ಶೆಟ್ಟಿ. ಇನ್ನು ಪ್ರಥಮ ಸ್ಥಾನ ಪಡೆದ ಕೋಣಗಳ ಯಜಮಾನರಿಗೆ 2 ಪವನ್ ಚಿನ್ನ, ದ್ವಿತೀಯ ಸ್ಥಾನದವರಿಗೆ 1 ಪವನ್ ಚಿನ್ನ ಮತ್ತು ಕೋಣ ಓಡಿಸಿದವರಿಗೆ 1/4 ಪವನ್ ಚಿನ್ನದೊಂದಿಗೆ ಗೌರವಿಸಲಾಯಿತು.